ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಸುಮಾರು 35 ಕೋಟಿ ರೂಪಾಯಿ ವೆಚ್ಚದ ಪ್ರಥಮ ಹಂತದ ಜೀರ್ಣೋದ್ಧಾರ ಯೋಜನೆಗಳಿಗೆ ಪೂರಕವಾಗಿ ದೇಗುಲದ ಪಕ್ಕದಲ್ಲಿ ನಿರ್ಮಿಸಲಾದ ತಾತ್ಕಾಲಿಕ ಗುಡಿಯಲ್ಲಿ ಸೋಮವಾರ ಶ್ರೀ ಮಾರಿಯಮ್ಮ ದೇವಿ ಮತ್ತು ಶ್ರೀ ಉಚ್ಚಂಗಿ ದೇವಿ ಸಾನ್ನಿಧ್ಯ ಪ್ರತಿಷ್ಠೆ ಹಾಗೂ ನಿರ್ಮಾಣ ಹಂತದ ಶಿಲಾಮಯ ಗರ್ಭಗುಡಿಯ ಮಹದ್ವಾರ ಸ್ಥಾಪನಾ ಪೂಜೆ ನಡೆಯಿತು. ಶಾಸ್ತ್ರೋಕ್ತವಾಗಿ ನಿರ್ಮಿಸಲಾದ ತಾತ್ಕಾಲಿಕ ಗರ್ಭಗುಡಿಯನ್ನು ಉದ್ಘಾಟಿಸಿದ ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುರ್ಮರಾವ್ ಎಂ ಮಾತನಾಡಿ, ಕಾಪು ಹೊಸಮಾರಿಗುಡಿಯ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಅವಕಾಶ ದೊರಕಿರುವುದು ಜೀವಮಾನದಲ್ಲಿ ಶ್ರೇಷ್ಠ ಸೌಭಾಗ್ಯ ಎಂದರು. आदित्यादिनवग्रह अशुभकराः मेषादयो राशयो नक्षत्राणि संयोगाराशिर्वयस्पतिर्वास्तग्रहाः आसाब्दार्थवसदैवतिवसासिद्ध्यासहायाः सर्वे स्थावरजङ्गमाः प्रतिदिनं कुर्वन्तु नः। ಯಾಕಂದರೆ ನಮ್ಮ ವಾಸುದೇವ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ, ಸಾವಿರಾರು ಲಕ್ಷಾಂತರ ಜನರು ನಮಸ್ಕರಿಸಿ ಒಳಗಡೆ ಹೋಗುವಂಥ ಒಂದು ಮಹಾದ್ವಾರಕ್ಕೆ ಒಂದು ಮಹಾ ಸಂಕಲ್ಪದೊಂದಿಗೆ ಮುಖ್ಯವಾಗಿ ನಮ್ಮ ವಾಸುದೇವ ಶೆಟ್ಟಿ ಅವರು ಮತ್ತು ದೇವಿ ಪ್ರಸಾದ್ ಶೆಟ್ಟಿ ಅವರು ನನ್ನ ಕಚೇರಿಗೆ ಬಂದು ಈ ರೀತಿ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡುವಾಗ ಅವರು ಹೇಳಿದ್ದಾರೆ, ನಾನು ಆವಾಗ ಹೇಳ್ತಾ ಇದ್ದೆ ಅವತ್ತು ಏನಾದರೂ ಕಾರ್ಯಕ್ರಮ ಇರಬಹುದೇನೋ, ಅದೇ ಸಮಯದಲ್ಲಿ ಬೇರೆ ಏನಾದರೂ ಕಾರ್ಯಕ್ರಮ ನಾವು ಯಾಕಂದ್ರೆ